ವಿಟ್ಲ ಪುತ್ತೂರು ರಸ್ತೆಯ ವಿಎಚ್ ಕಾಂಪ್ಲೆಕ್ಸ್ನ ಪ್ರಥಮ ಮಹಡಿಯಲ್ಲಿ ನೂತನವಾಗಿ ಝೆನ್ ಟೆಕ್ಸ್ಟೈಲ್ ಇದೇ 19ರ ಭಾನುವಾರ ಶುಭಾರಂಭಗೊಳ್ಳಲಿದೆ. ಅತ್ಯುತ್ತಮ ಗುಣಮಟ್ಟ, ವಿಶಾಲ ಸಂಗ್ರಹ, ದೀರ್ಘ ಬಾಳಿಕೆ ವಿನ್ಯಾಸಗಳನ್ನೊಳಗೊಂಡ ಇಲ್ಲಿ ಪುರುಷರ, ಮಹಿಳೆಯರ, ಮಕ್ಕಳ ವಿವಿಧ ಬಟ್ಟೆಗಳು ಮಿತಿ ದರದಲ್ಲಿ ದೊರೆಯಲಿದೆ. ಶುಭಾರಂಭದ ಪ್ರಯುಕ್ತ ವಿಶೇಷ ಆಫರ್ಗಳನ್ನು ಕೂಡ ಇಡಲಾಗಿದೆ. 19/9/2021 ರಿಂದ 30/9/2021 5 ಪಲಾಜೋ ಪ್ಯಾಂಟ್ಗೆ ₹399, 5 ಲೇಡೀಸ್ ಟಾಪ್ಗೆ ₹499, 5 ಲೆಗಿನ್ಸ್ಗೆ ₹499, 5 ಲೇಡೀಸ್ ಶಾಲ್ಗೆ ₹199 ಆಫರ್ ದೊರೆಯಲಿದೆ. ಸಂಸ್ಥೆಯ ಉದ್ಘಾಟನೆಯ ಆಮಂತ್ರಣ ಪತ್ರಿಕೆಯನ್ನ ಸ್ಟೇಟಸ್ ಹಾಕಿದವರಿಗೂ ವಿಶೇಷ ಬಹುಮಾನ ಘೋಷಿಸಲಾಗಿದೆ. 50ಕ್ಕಿಂತ ಹೆಚ್ಚು ಜನರು ವೀಕ್ಷಿಸಿದ ಸ್ಟೇಟಸ್ ಸ್ಕ್ರೀನ್ಶಾಟ್ ಕಳಿಸಿದವರ ಹೆಸರನ್ನ ಡ್ರಾ ಮಾಡಲಾಗುತ್ತದೆ. ಸೆಪ್ಟೆಂಬರ್ 26ರಂದು ಡ್ರಾ ನಡೆಯಲಿದ್ದು ವಿಜೇತರಿಗೆ ₹3,313 ಬೆಲೆ ಬಾಳುವ ಫ್ಯಾಮಿಲಿ ಪ್ಯಾಕ್ ನೀಡಲಾಗುತ್ತದೆ ಎಂದು ಸಂಸ್ಥೆಯ ವ್ಯವಸ್ಥಾಪಕರು ತಿಳಿಸಿದ್ದಾರೆ. ಪುತ್ತೂರು ಶಾಸಕ ಸಂಜೀವ ಮಠಂದೂರು ಬಟ್ಟೆ ಮಳಿಗೆಯನ್ನ ಉದ್ಘಾಟಿಸಲಿದ್ದಾರೆ. ಉಡುಪಿ ಮತ್ತು ಚಿಕ್ಕಮಗಳೂರು ಖಾಜಿ ಅಬ್ದುಲ್ ಹಮೀದ್ ಮುಸ್ಲಿಯಾರ್ ಮಾಣಿ, ಕೆಐಸಿ ಪ್ರಾಂಶುಪಾಲರಾದ ಬಿಕೆ ಅಬ್ದುಲ್ ಖಾದರ್ ಮುಸ್ಲಿಯಾರ್ ಬಂಬ್ರಾಣ, ಉಳ್ಳಾಲ ಶಾಸಕ ಯುಟಿ ಖಾದರ್, ವಿಟ್ಲ ಅರಮನೆಯ ಕೃಷ್ಣಯ್ಯ ಕೆ, ವಿಟ್ಲ ಕೇಂದ್ರ ಜುಮ್ಮಾ ಮಸೀದಿ ಕತೀಬು ಮಹಮ್ಮದ್ ಅಲಿ ಫೈಜಿ ಇರ್ಫಾನಿ, ವಿಟ್ಲ ಟೌನ್ ಮಸೀದಿ ಕತೀಬು ಅಬ್ಬಾಸ್ ಮದನಿ, ಮಾಜಿ ಶಾಸಕಿ ಶಕುಂತಲಾ ಶೆಟ್ಟಿ, ಕೆಥೋಲಿಕ್ ಸಭಾ ಮೊಗರ್ನಾಡು ವಲಯಾಧ್ಯಕ್ಷ ಲೂಯಿಸ್ ಮಸ್ಕರೇನ್ಯಸ್, ಎಂ ಫ್ರೆಂಡ್ಸ್ ಸ್ಥಾಪಕಾಧ್ಯಕ್ಷ ರಶೀದ್ ವಿಟ್ಲ ಮೊದಲಾದವರು ಭಾಗವಹಿಸಲಿದ್ದಾರೆ. ಮೊಹಮ್ಮದ್ ಅಲಿ, ವಿ4 ನ್ಯೂಸ್, ವಿಟ್ಲ.